Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಅದೆಷ್ಟೋ ಹೋಮ್ ಕುಕ್ಸ್ ತಮ್ಮ ಕೈ ರುಚಿಯಿಂದ ಮನೆ ಮಂದಿ ಎಲ್ಲರ ಮನಗೆದ್ದು ಪ್ರಶಂಸೆಗೆ ಪಾತ್ರರಾಗಿರ್ತಾರೆ. ಜೀವನದಲ್ಲಿ ಅದೃಷ್ಟ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ, ದೂರದೃಷ್ಟಿಯ ಸಾಮರ್ಥ್ಯ ಇಟ್ಟು ಕೆಲಸ ಮಾಡೋರಿಗೆ ಅದೃಷ್ಟ ತಾನಾಗಿಯೇ ಒಲಿಯುತ್ತೆ. ನಮ್ಮ ಈ ಹೋಮ್ ಕುಕ್ಸ್ ವಿಚಾರದಲ್ಲಿಯೂ ಹಾಗೆ. ಸ್ವಲ್ಪ ಅದೃಷ್ಟ ಕೈಕೊಟ್ಟು ಡೇಂಜರ್ ಝೋನ್ನಲ್ಲಿದ್ದಾರೆ. ಪ್ರಜ್ಞಾಪೂರ್ವಕವಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ತಯಾರಿಸೋ ಅಡುಗೆ ರುಚಿ ಜಾಸ್ತಿ. ಶೆಫ್ ಆಗೋದೇನು ಸುಲಭದ ಮಾತು ಅಲ್ಲ. ಹೊಸ ಬಗೆಯ ಅಡುಗೆ ಕಲೆಯನ್ನ ಕರಗತ ಮಾಡಿಕೊಳ್ಳೋಕೆ ಶೆಫ್ಸ್ಗಳು ಸಿದ್ಧರಿರಬೇಕು. ಈ ಎಲ್ಲಾ ವಿಷಯಗಳು ನಮ್ಮಿ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ 2020 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪಾಕ ಪ್ರವೀಣರಿಗೆ ಸ್ವಲ್ಪವಾಗಿಯೇ ಅರ್ಥ ಆಗ್ತಾ ಇದೆ. ಇದೇ ಕಲೆನ ಲೋಕಕ್ಕೆ ಪರಿಚಯಿಸಬೇಕು ಅನ್ನೋ ತುಡಿತಾ ಇರೋ ನಮ್ಮ ಮಾಸ್ಟರ್ ಕ್ಲಾಸ್ನ ಹೋಮ್ ಕುಕ್ಸ್ ಮೊದಲ ಸುತ್ತಿನಲ್ಲಿ ಕೊಟ್ಟಂತಹ ಸೀಮಿತ ವೆಚ್ಚದಲ್ಲಿ ವಿವಿಧ ರೀತಿಯ ಬಾಯಿ ಚಪ್ಪರಿಸುವಂತಹ ಖಾದ್ಯಗಳನ್ನು ತಯಾರಿಸಿ ನಮ್ಮ ಶೆಫ್ಸ್ನವರಿಂದ ಭೇಷ್ ಅನಿಸಿಕೊಂಡಿದ್ದಾರೆ. ಚಿಕನ್ ಇನ್ನು ಕೆಲವರು ತಮ್ಮ ಚಿಕ್ಕ ಪುಟ್ಟ ತಪ್ಪುಗಳಿಂದಾಗಿ ಇಂದು ಡೇಂಜರ್ ಝೋನ್ನಲ್ಲಿದ್ದಾರೆ. ಇಂದು ಡೇಂಜರ್ ಝೋನ್ನಲ್ಲಿರುವ ಹೋಮ್ ಕುಕ್ಸ್ಗಳು ಕಳೆದ ಸಂಚಿಕೆಗಳಲ್ಲಿ ಏನೆಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ದಾರೆ ಅನ್ನೋದನ್ನ ತೀರ್ಪುಗಾರರು ತಿಳಿಸಿದ್ದಾರೆ. ಅದನ್ನೆಲ್ಲ ತಿದ್ದುಕೊಂಡು ಇಂದಿನ ಸಂಚಿಕೆಯಲ್ಲಿ ಯಾವ ಅಡುಗೆಗಳನ್ನ ತಯಾರಿಸ್ತಾರೆ, ತೀರ್ಪುಗಾರರ ಮನ ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದರ ಜೊತೆಗೆ ರುಚಿ, ನೋಟ, ಕಲ್ಪನೆ ಹಾಗೂ ಕೆಲಸದ ಸ್ವಚ್ಛತೆ ಕೂಡ ಮಾನದಂಡವಾಗಲಿದೆ. ನೋಡೋಣ ನಮ್ಮ ಹೋಮ್ ಕುಕ್ಸ್ನವರಿಗೆ ಇಂದಿನ ಡೇಂಜರ್ ಝೋನ್ನಲ್ಲಿ ಯಾವ ರೀತಿಯ ಸವಾಲು ಎದುರಿಸಬೇಕಾಗಬಹುದು, ಯಾವ ರೀತಿ ಆ ಸವಾಲನ್ನೆದುರಿಸಿ ಪಾರಾಗ್ತಾರೆ ಅಂತ. ಕೊಟ್ಟಂತಹ ಚಾಲೆಂಜ್ನಿಂದ ಯಾವ ಹೊಸ ಸವಿರುಚಿ ಹೊರಹೊಮ್ಮುತ್ತೆ ಅಂತ. ಹಾಯ್, ಹಲೋ ಅಂಡ್ ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಿರುವಂತ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ವಿಜಯ್ ನಿಖಿಲ್ ರಾಜ್ ಮಾಡುವಂತ ನಮಸ್ಕಾರಗಳು. ಸೊ ಬಹಳ ಒಂದು ಸುಂದರವಾದ ವೇದಿಕೆಯಲ್ಲಿ ನಾವಿದ್ದೇವೆ. ಮಾಸ್ಟರ್ ಕ್ಲಾಸ್ ಕಿಚನ್ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಎತ್ತಿದ್ದೇವೆ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ in association with Indian Design School, Interior Design College, tried, tasted and trusted Aruna Masala since 1980. and ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರೆಲ್ಲರ ಸಹಕಾರದಿಂದ ಇಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ. ಸೊ ಬಹಳ ಚೆನ್ನಾಗಿ ಇವತ್ತು ಈ ಒಂದು ಕಿಚನ್ ಸೆಟಪ್ ಆಗಿದೆ. ಸೊ ಇವತ್ತಿನ ರೌಂಡ್ ಏನಿರ್ತದೆ, ಸೊ ಏನು ಟಾಸ್ಕ್ ಇರ್ತದೆ, ನಮ್ಮ ಹೋಮ್ ಕುಕ್ಸ್ನವರು ಏನೆಲ್ಲ ವಿದ್ಭವನ್ನ ಈ ಒಂದು ಕಿಚನ್ ಅಲ್ಲಿ ಇವತ್ತು ಮಾಡ್ತಾರೆ ಅಂತ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಈ ಒಂದು ಕಾರ್ಯಕ್ರಮದ ತೀರ್ಪುಗಾರರನ್ನ ಕರೀಲೇಬೇಕು. ಅವರಿಲ್ಲದಿದ್ರೆ ಈ ಒಂದು ಕಾರ್ಯಕ್ರಮ ನಡೆಯುವುದಿಲ್ಲ. ನಮ್ಮ ಹೋಮ್ ಕುಕ್ಸ್ನವರು ಏನೆಲ್ಲ ಮಾಡ್ತಾರೆ, ಅದರಲ್ಲಿ ಏನೆಲ್ಲ ತಪ್ಪಿದೆ, ಏನೆಲ್ಲ ಸರಿ ಇದೆ ಅಂತ ಹೇಳಲಿಕ್ಕೆ ನಮ್ಮ ಮಾಸ್ಟರ್ ಶೆಫ್ಸ್ ಅವರು ಬೇಕೇ ಬೇಕು. ಸೊ ಮೊಟ್ಟ ಮೊದಲನೇಯಾಗಿ ನಮ್ಮ ಜೊತೆ ತೀರ್ಪುಗಾರರಾಗಿದ್ದಾರೆ ನಮ್ಮ ವೆರಿ ಓನ್ ಶೆಫ್ ದೇವ್ಬ್ರಾತ್ ಮಂಡಲ್ ಸರ್ ಅವರು. ಇವರು ಓಷನ್ ಪರ್ಲ್ ಹೋಟೆಲ್ನಲ್ಲಿ ಕಳೆದ 5 ವರ್ಷದಿಂದ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಅವರನ್ನ ಈ ಒಂದು ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದಾರೆ. I'm very fine. You're looking very nice and white. Thank you. Are you ready for the today's show? Yeah. Okay. ಸೊ ನಮ್ಮ ಜೊತೆ ಇನ್ನೊಬ್ರು ಶೆಫ್ ಆಗಿ ಇನ್ನೊಬ್ರು ತೀರ್ಪುಗಾರರಾಗಿದ್ದಾರೆ ನಮ್ಮ ಮಾಸ್ಟರ್ ಶೆಫ್. ಇವರು ಕೂಡ ನಮ್ಮ ಮಂಗಳೂರಿನ ಏನಪೋಯ ಗ್ರೂಪ್ ನಲ್ಲಿ ಫುಡ್ ಕ್ರಾಫ್ಟ್ ನಲ್ಲಿ ಶೂ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್.
ಎಂತ ಹುಷಾರು ಹುಷಾರಲ್ಲ ಸೊ ಈ ರೆಡ್ ಜನ ಇರು ಇರಲ್ಲ ವೈಟ್ ಡುಲ್ಲ ಯಾನ್ ಮಾತ್ರ ಬ್ಲಾಕ್ ಡುಲ್ಲ ಸೊ ಕಾಂಬಿನೇಷನ್ ಇರ್ತದೆ ಜೊಂದು ಓಕೆ ಬ್ಯೂಟಿಫುಲ್ ಓಕೆ ಸೊ ಥ್ಯಾಂಕ್ ಯು ಸೊ ಇನ್ನಿತ ಎಪಿಸೋಡ್ ಇರು ಜಡ್ಜ್ ಮಲ್ಪೆರೆ ರೆಡಿ ಉಲ್ಲ ರೆಡಿ ಉಳ್ಳ ಸೊ ಇನ್ನಿತ ನಮ್ಮ ಕಂಟೆಸ್ಟೆಂಟ್ ದಾದ ಮಾತ ಮಲ್ಪೆರೆ ಇನ್ನೊಂದು ಸ್ಪೆಷಲ್ ರೌಂಡ್ ಆಕ್ಚುಲಿ ಒಂದು ಟ್ವಿಸ್ಟ್ ಉಂಟು ಸೊ ಐಕ್ಲ ರೆಡಿ ಉಲ್ಲರ್ ಅಂತ ತೋಜೋಡು ಓಕೆ ಸೊ ವಿ ಕ್ಯಾನ್ ಸ್ಟಾರ್ಟ್ ದ ಶೋ ರೈಟ್ ಕಳೆದ ಸುತ್ತಿನಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್ನವರು ಸೊ ಕೆಲವೊಬ್ರು ಸೇಫ್ ಆಗಿದ್ದಾರೆ ಇನ್ನು ಕೆಲವೊಬ್ರು ಡೇಂಜರ್ ಝೋನ್ ಅಲ್ಲಿ ಹೋಗಿದ್ದಾರೆ ಸೊ 6 ಜನ ಕಂಟೆಸ್ಟೆಂಟ್ಸ್ 6 ಜನ ಹೋಮ್ ಕುಕ್ಸ್ನವರು ಇವಾಗ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಸೊ ಡೇಂಜರ್ ಝೋನ್ ಸುತ್ತಲ್ಲಿ ಏನೆಲ್ಲ ಟಾಸ್ಕ್ ಇದೆ ಅವರು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ ಸೊ ನಮ್ಮ ಇವತ್ತಿನ ಮೊದಲನೇ ಇಬ್ಬರು ಕಂಟೆಸ್ಟೆಂಟ್ಸ್ ಅನ್ನ ಕರೆಯುವಂತ ಹೊತ್ತು ಸೊ ಪ್ಲೀಸ್ ಇವತ್ತು ಡೇಂಜರ್ ಝೋನ್ ಭಾರಿ ಕುತೂಹಲ ಇದೆ ಯಾವ ಫುಡ್ ಅಥವಾ ಯಾವುದು ಕೊಡ್ಬೋದು ಯಾವ ಟಾಸ್ಕ್ ಕೊಡ್ಬೋದು ಅಂತ ಹೇಳಿ ನಮಗೆ ಫುಲ್ ಕುತೂಹಲ ಇದೆ ಯಾಕೆಂದರೆ ಒಂದು ಸ್ವಲ್ಪ ಗಾರ್ನಿಷ್ ಮತ್ತು ಸ್ವಲ್ಪ ಇಂಗ್ರೀಡಿಯೆಂಟ್ ಬಾಕಿ ಆದ ಕಾರಣ ನಮ್ಮದು ಡೇಂಜರ್ ಝೋನಿಗೆ ಬರಬೇಕಾಯಿತು ನೋಡುವ ಇವತ್ತು ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ ಏನು ಟಾಸ್ಕ್ ಕೊಡ್ತಾರೆ ಹೇಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ ಎಲ್ಲ ಬ್ಲ್ಯಾಂಕ್ ಮೈಂಡ್ ಈಗ ಇವತ್ತು ನಮ್ಮ ಜೊತೆ ಇಬ್ರು ಹೋಮ್ ಕುಕ್ಸ್ ಇದ್ದಾರೆ ಸೊ ಬಾದ್ಶಾ ಅದೇ ರೀತಿ ಮೇಘನ ಅವರು ಸೊ ನೀವಿಬ್ರು ಇವತ್ತು ಡೇಂಜರ್ ಝೋನ್ ಟಾಸ್ಕ್ ಅಲ್ಲಿ ಇದ್ದೀರಾ ಸೊ ನೀವು ಇವತ್ತು ಈ ಒಂದು ಡೇಂಜರ್ ಝೋನ್ ಟಾಸ್ಕ್ ಅನ್ನ ಚಾಲೆಂಜ್ ಅನ್ನ ಫೇಸ್ ಮಾಡಬೇಕು ಸೊ ನಿಮ್ಮ ಮುಂದೆ 2 ಕ್ಲಾಶ್ ಕಾಣ್ತಾ ಇದೆ ನೋಡ್ತಾ ಇದ್ದೀರಾ ಸೊ 2 ಕ್ಲಾಶ್ ಕಾಣ್ತಾ ಇದೆ ಸೊ ಅದರಲ್ಲಿ ಇವತ್ತಿನ ಡೇಂಜರ್ ಝೋನ್ ಚಾಲೆಂಜ್ ನಿಮ್ಗೋಸ್ಕರ ಕಾದಿದೆ ಸೊ ಇವತ್ತಿನ ಈ ಒಂದು ಡೇಂಜರ್ ಝೋನ್ ನೀವು ನಾವು ಕೊಡುವಂತ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಬೇಕು ನಿಮಗೆ 30 ಮಿನಿಟ್ಸ್ ಟೈಮ್ ಕೊಡ್ತೇವೆ ಅದರ ಒಳಗಡೆ ನೀವು ಇವತ್ತು ಡೇಂಜರ್ ಝೋನ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು ಸೊ ಕಳೆದ ಸಂಚಿಕೆಯಲ್ಲಿ ನೀವು ಕಳೆದ ರೌಂಡ್ನಲ್ಲಿ 1 ಗಂಟೆ ಇತ್ತು ಸೊ ಇವತ್ತು ಕೇವಲ ಅರ್ಧ ಗಂಟೆ ಇರುತ್ತೆ ಅದರಲ್ಲಿ ನಿಮ್ಮ ಡೇಂಜರ್ ಝೋನ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು ಸೊ ಇವಾಗ ನಮ್ಮ ಶೆಫ್ಸ್ನವರು ನಮ್ಮ ಮಾಸ್ಟರ್ ಶೆಫ್ನವರು ಈ ಒಂದು ಕ್ಲಾಶ್ ಅನ್ನ ರಿವೀಲ್ ಮಾಡ್ತಾರೆ ಇವತ್ತಿನ ರೌಂಡ್ಸ್ ಏನಂತ ಕೂಡ ನಾನು ಹೇಳಲಿಕ್ಕಿದ್ದೇನೆ ಸೊ ಆರ್ ಯು ರೆಡಿ ಆಲ್ ದ ಬೆಸ್ಟ್ ಸೊ ನೋಡೋಣ ಕ್ಲಾಶ್ ಒಳಗಡೆ ಏನಿದೆ ಅಂತ ಸರ್ ಪ್ಲೀಸ್ ಬ್ಯೂಟಿಫುಲ್ ಆಗಿ ಸೆಟಪ್ ಆಗಿದೆ ಇಲ್ಲಿ ಪ್ಲೇಟ್ ಅಲ್ಲಿ ನಿಮ್ಗೋಸ್ಕರ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಇಟ್ಟಿದ್ದೇವೆ ಸೊ ನೋಡ್ಕೊಳ್ಳಿ ಸೊ ಇವರು ಕೂಡ ನೋಡ್ಕೊಳ್ಳಿ ಏನೆಲ್ಲ ಇದೆ ಪ್ಲೇಟ್ಸ್ ಅಲ್ಲಿ ಅಲ್ಲಿ ಪುದೀನ ಇದೆ ಬಾಸಿಲ್ ಲೀವ್ಸ್ ಇದೆ ಇಲ್ಲಿ ಕಿವಿ ಸ್ಟ್ರಾಬೆರಿ ಚೆರಿ ಸೊ ಕ್ರೀಮ್ ಮಿಲ್ಕ್ ಚಾಕ್ಲೇಟ್ ಸೊ ಈ ಕಡೆ ಕ್ಲಾಶ್ ಅಲ್ಲಿ ನೀವು ನೋಡ್ಬೋದು ಬ್ಯೂಟಿಫುಲ್ ಆಗಿ ಡಿಲಿಷಿಯಸ್ ಆಗಿ ಬ್ರೌನೀಸ್ ಕಾಣ್ತಾ ಇದೆ ಸೊ ನೋಡ್ಬೋದು ಇಲ್ಲಿ ಬ್ರೌನೀಸ್ ಇದೆ ಈ ಕಡೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಿಮಗೋಸ್ಕರ ಇಟ್ಟಿದ್ದೇವೆ ಸೊ ಇದು ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ ಸೊ ನಮ್ಮ ಸ್ಪಾನ್ಸರ್ಸ್ ಆಗಿರುವಂಥ ಪ್ರಾಯೋಜಕರಾಗಿರುವಂಥ ಶುಗರ್ ಕ್ಲೌಡ್ ಬ್ರೌನೀಸ್ ನಮ್ಮ ಮಂಗಳೂರಿನ ಒನ್ ಆಫ್ ದಿ ಬೆಸ್ಟ್ ಬ್ರೌನಿ ಸೆಂಟ್ರಿಕ್ ಕಂಪನಿ ಸೊ ನಿಮಗೆ ಯಾವುದೆಲ್ಲ ಏನೆಲ್ಲ ವಿಭಿನ್ನ ರೀತಿಯ ಬ್ರೌನೀಸ್ ಬೇಕೋ ಡೆಸರ್ಟ್ಸ್ ಬೇಕೋ ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ನಲ್ಲಿ ಅವೈಲೇಬಲ್ ಆಗಿರುತ್ತದೆ ಏನೇ ಬೇಕಿದ್ರು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಶುಗರ್ ಕ್ಲೌಡ್ ಬ್ರೌನೀಸ್ ಇಲ್ಲಿ ಹೋದ್ರೆ ನಿಮಗೆ ಏನೇ ಆರ್ಡರ್ಸ್ ಇದ್ರು ಪಾರ್ಟಿ ಆರ್ಡರ್ಸ್ ಇದ್ರು ಕೂಡ ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ ಅಲ್ಲಿ ಕೊಡ್ಬೋದು ಅದೇ ರೀತಿ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್ ಅಲ್ಲಿ ಕೂಡ ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ ಆಗಿರ್ಬೋದು ಡೆಸರ್ಟ್ಸ್ ಆಗಿರ್ಬೋದು ಎಲ್ಲಾನು ಅವೈಲೇಬಲ್ ಇದೆ ನಿಮಗೆ ಏನೆಲ್ಲ ಬೇಕು ಅದನ್ನ ನಮ್ಮ ಮಾರ್ಟ್ನಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ಇಲ್ಲಿ ನಮ್ಮ ಜೊತೆ ಇನ್ನೊಂದು ಕ್ಲಾಶ್ ಅಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇತ್ತು ಇಲ್ಲಿ ಬ್ರೌನೀಸ್ ಇತ್ತು ಸೊ ಇವಾಗ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಇಲ್ಲಿ ಬ್ರೌನೀಸ್ ಇದೆ ಇಲ್ಲಿ ಏನೋ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ ಸೊ ನಿಮ್ಮ ಚಾಲೆಂಜ್ ಏನು ಅಂತ ಹೇಳಿದ್ರೆ ಬ್ರೌನೀಸ್ ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ ಅನ್ನ ಯೂಸ್ ಮಾಡಿ ಇಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ ಏನಾದರೂ ಒಂದು ಇನ್ನೋವೇಟಿವ್ ಡಿಶ್ ಮಾಡಬೇಕು ಸೊ ಇದು ನಮ್ಮ ಸ್ಟಾರ್ ಇಂಗ್ರೀಡಿಯೆಂಟ್ ಅಥವಾ ಸ್ಟಾರ್ ಐಟಮ್ ಸ್ಟಾರ್ ಎಲಿಮೆಂಟ್ ಅಂತ ಏನು ಕರಿತೇವೆ ನಾವು ಸೊ ನಿಮ್ಮ ಮೇನ್ ಫೋಕಸ್ ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ ಅಲ್ಲಿ ಏನಿರಬೇಕು ಅದರ ಜೊತೆ ಇದು ಕಾಂಪ್ಲಿಮೆಂಟ್ರಿ ಇಂಗ್ರೀಡಿಯೆಂಟ್ಸ್ ನಿಮಗೆ ಸೊ ಇದನ್ನ ಯೂಸ್ ಮಾಡಿ ನೀವು ಒಂದು ಹೊಸ ವಿದ್ಭವನ್ನ ತಯಾರು ಮಾಡಬೇಕು ಸೊ ಅದರ ಮೇಲೆ ನಿಮ್ಮನ್ನ ನಾವು ಜಡ್ಜ್ ಮಾಡ್ಲಿಕ್ಕಿದ್ದೇವೆ ನಮ್ಮ ತೀರ್ಪುಗಾರರು ನಿಮಗೆ ಜಡ್ಜ್ಮೆಂಟ್ ಅನ್ನ ನೀಡ್ಲಿಕ್ಕಿದ್ದಾರೆ ಸೊ ಗೊತ್ತಾಯ್ತಾ ಕ್ಲಿಯರ್ ಓಕೆ
ಜಡ್ಡಸ್ನವರು ಕೊಟ್ಟಾಗ ನಮಗೆ ಒಂದು ಆಶ್ಚರ್ಯ, ಒಂದು ಏನೋ ಕುತೂಹಲ. ಇದು ಬ್ರೌನೀಸ್ ಇದ್ದು ಬ್ರೌನೀಸ್ ಕ್ಲೌಡ್ ಇದ್ದು ಕೇಕ್ನಿಂದ ಗಾರ್ನಿಷ್ ಅಥವಾ ಯಾವುದಾದ್ರೂ ಇನೋವೇಷನ್ ಮಾಡಿ ಮಾಡುವಂಥದ್ದು. ನಮಗೆ ಏನು ಗೊತ್ತಾಗಲಿಲ್ಲ ಮೊದಲು. ನಾವು ನೋಡುವಾಗ ಒಂದು ತಲೆಗೆ ಕೈ ಇಟ್ಟಾಗಿ ಆಯಿತು, ಏನು ಮಾಡೋದು, ಏನು ಇದರಿಂದ ಮಾಡಲಿಕ್ಕೆ ಆಗ್ಬೋದು ಅಂತ ಹೇಳಿ. ವೀಕ್ಷಕರೇ, ನಮ್ಮ ಇಬ್ರು ಹೋಮ್ ಕುಕ್ಸ್ ಅವರು ಇಲ್ಲಿ ರೆಡಿ ಆಗಿದ್ದಾರೆ. ಅವರ ಮುಂದೆ ಇಲ್ಲಿ ನಾವು ಬ್ರೌನೀಸ್ ಅನ್ನ ಕೊಟ್ಟಿದ್ದೇವೆ, ಅದೇ ರೀತಿ ಅವರಿಗೆ ಬೇಕಾದಂತ ಸಪೋರ್ಟಿಂಗ್ ಇಂಗ್ರೀಡಿಯೆಂಟ್ಸ್ ಅನ್ನ ಕೂಡ ಕೊಟ್ಟಿದ್ದೇವೆ. ಸೊ ಇವಾಗ ನಿಮ್ಗೆ ಮೇಘನಾ ಅಂಡ್ ಬಾಷಾ ಅವರೇ ಹಾಫ್ ಅನ್ ಅವರ್ ಟೈಮ್ ಇದೆ. ಸೊ ಈ ಒಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಕೊಟ್ಟಿರುವಂತ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿ ಸರ್ವಿಂಗ್ ಮಾಡಿ ನಮ್ಮ ತೀರ್ಪುಗಾರರ ಮುಂದೆ ನೀವು ಸರ್ವ್ ಮಾಡಬೇಕು. ರೆಡಿ ಅಲ್ವಾ? ಸೊ ನೀವು ಯಾವ ತರ ಇನ್ನೋವೇಟಿವ್ ಆಗಿ ನಮ್ಮ ಈ ಒಂದು ಶುಗರ್ ಕ್ಲೌಡ್ ಬ್ರೌನೀಸ್ ಅನ್ನ ಯೂಸ್ ಮಾಡ್ತೀರಾ ಅದರ ಮೇಲೆ ಸ್ವಲ್ಪ ವೇಟೇಜ್ ಜಾಸ್ತಿ ಇರ್ತದೆ. ಸೊ ನಿಮ್ಮ ಒಂದು ಹೊಸ ಶುಗರ್ ಕ್ಲೌಡ್ ರೆಸಿಪೀಸ್ ಅನ್ನ ನೀವು ತಯಾರು ಮಾಡಬೇಕು. ಸೊ ನೋಡೋಣ ಇವರು ಯಾವ ತರ ಇವತ್ತಿನ ಚಾಲೆಂಜ್ ಅನ್ನ ಪೂರ್ತಿ ಮಾಡ್ತಾರೆ ಅಂತ. ನಿಮ್ಮ ಟೈಮ್ ಈಗ ಸ್ಟಾರ್ಟ್. ಕ್ವಿಕ್ ಆಗಿ ಸ್ಟಾರ್ಟ್ ಮಾಡಿ. ಕೇವಲ ಅರ್ಧ ಗಂಟೆ ಟೈಮ್ ಮಾತ್ರ ಇದೆ. ಸೊ ಹಾಫ್ ಅನ್ ಅವರ್ ಟೈಮ್ ಅಲ್ಲಿ ಪ್ರಾಸೆಸ್ ಕೂಡ ಆಗಬೇಕು, ಕುಕಿಂಗ್ ಕೂಡ ಆಗಬೇಕು, ಪ್ಲೇಟಿಂಗ್ ಕೂಡ ಮಾಡಿ ಮುಗಿಸ್ಬೇಕು. Usually it's puff pastry that is layered within, which is having layers of mousse and fresh fruits. Okay. So I don't have puff pastry. Instead of puff pastry, I'm making the use of brownies to make those layers. That will be the layers. In between, I'll put. I'm making my strawberry mousse and using fresh kiwis. ಗುಡ್, ಆಲ್ ದ ಬೆಸ್ಟ್. Thank you. ಸೊ ಫುಲ್ ಆಗಿ ಪ್ರಿಪೇರ್ ಆಗಿದ್ದೀರಾ ಏನು ಮಾಡಬೇಕು ಅಂತ? ಇಲ್ಲ, ಆಕ್ಚುಲಿ ನಾನು ಡೆಸರ್ಟ್ಸ್ ಮಾಡೋದಿಲ್ಲ. ಡೆಸರ್ಟ್ಸ್ ಮಾಡೋದಿಲ್ಲ, ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ. ಸೊ ನಿಮ್ದೇ ಓನ್ ರೆಸಿಪಿ. ಹೌದು. ಸೊ ಸಕ್ಸಸ್ ಆಗ್ತದಾ ಇಲ್ವಾ ಅಂತ ಇವರು ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಗ್ತದೆ. ಸೊ ರೆಡಿ ಇದ್ದೀರಲ್ಲ? ಬಾಷಾ ಅವರೇ, ಏನ್ ಮಾಡ್ತಾ ಇದ್ದೀರಾ? ತುಂಬಾ ಟೆನ್ಷನ್ ಅಲ್ಲಿ ಇದ್ರಿ ಅವತ್ತು. ಅವಾಗ ನಾವು ರಿವೀಲ್ ಮಾಡ್ಬೇಕಿದ್ರೆ, ಐಟಮ್ಸ್ ಅನ್ನ ರಿವೀಲ್ ಮಾಡ್ಬೇಕಿದ್ರೆ ಫುಲ್ ಟೆನ್ಷನ್ ಅಲ್ಲಿ ಇದ್ರಿ. ಸೊ ಇವಾಗ ಟೆನ್ಷನ್ ಅದೇ ರೀತಿ ಇದೆಯಾ ಅಥವಾ ಏನಾದ್ರು ಮಾಡ್ಬೇಕು ಅಂತ ಐಡಿಯಾ ಸಿಕ್ಕಿದ್ಯಾ? ಚಿಕ್ಕದಾಗಿ ಸಿಕ್ಕಿದೆ, ದೊಡ್ಡದಾಗಿ ಮಾಡ್ಬೇಕು ಇವಾಗ ಅಲ್ವಾ? ಸೊ ಚಿಕ್ಕ ಐಡಿಯಾನ ಇವರು ದೊಡ್ಡದಾಗಿ ಮಾಡಬೇಕು ಅಂತ ಇದ್ದಾರೆ. ಸೊ ಏನಾದರೂ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮದೇ ಓನ್ ಒಂದು ವೆರೈಟಿ ಮಾಡಿ ನೋಡುವ ಅಂತ ಹೇಳಿ. ವೆರೈಟಿ ಮಾಡಿ ನೋಡುವ ಅಂತ. ಓಕೆ, ನೋಡುವ. ಸೊ ವೆರೈಟಿ ಯಾವ ಥರ ವರ್ಕ್ ಆಗ್ತದೆ ಅಂತ ನೋಡುವ. ಇದೇನು ಮಾಡ್ತಾ ಇದ್ದೀರಾ ಇಲ್ಲಿ? ಇದು ಕರಗ್ಲಿಕ್ಕೆ ಇಟ್ಟು. ಓಕೆ ಓಕೆ, ಸರ್ ಮೆಲ್ಟ್ ಆಗ್ಲಿಕ್ಕೆ ಇಟ್ಟಿದ್ದೀರಾ? ಓಕೆ. Add some water, do the double boil process, otherwise it got burnt. ಡಬಲ್ ಬಾಯ್ಲ್ ಪ್ರಾಸೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಟಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ, ಅದನ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಸೊ ಹೀಗೆ ಇಟ್ಟರೆ ಕರೆಕ್ಟ್ ಆಗಿ ಮೆಲ್ಟ್ ಆಗ್ತದೆ. ನೀರಿತ್ತು, ಅದು ಕರಗಿಲ್ಲ.
ನೀರಿತ್ತು ಕರಗಿತ್ತಾ? ಓಕೆ. ಸೊ ನೀವು ನೋಡ್ತಾ ಇರಬೇಕು, ಇಲ್ಲಾಂದ್ರೆ ಕರಗ್ತಾ ಇರ್ತದಲ್ವಾ? ಸೊ ಇದಕ್ಕೆ ಏನೆಲ್ಲ ಹಾಕಿದ್ದೀರಾ? ಇದು ಖಾಲಿ ಮೆಲ್ಟ್ ಆಗ್ಲಿಕ್ಕೆ ಇಟ್ಟದಷ್ಟೇ. ಅದರಲ್ಲಿ ಚಾಕ್ಲೇಟ್ ಮಾತ್ರ? ಚಾಕ್ಲೇಟ್ ಮಾತ್ರ. ಓಕೆ, ಬರಬೇಕಷ್ಟೇ. ಓಕೆ ಓಕೆ. ಶುಗರ್ ಕ್ಲೌಡ್ ಬ್ರೌನೀಸ್ ಎಂಕಲ್ ಕೋಪ್ ಹಾಕ್ಲಿಕ್ಕೆ. ಸೊ ಒಂಜಿ ಬ್ರೌನಿ ಕಂಪನಿ ನಮ್ಮ ಮ್ಯಾಂಗ್ಳೂರ್ಡು ಸ್ಟಾರ್ಟ್ ಆಗ್ತದೆ. ಸೊ ಬಾರಿ ಎಡ್ಡೆ ರೆಸ್ಪಾನ್ಸ್ ಉಂಡು ಎಂಕಲ್ನ ಕ್ಲೈಂಟ್ಸ್ ಆವಡೆ ಮಸ್ತ್ ಜನ ಅವೇನು ಪರ್ಚೇಸ್ ಮಾಡ್ತೊಂದುಲ್ಲೇರು, ಟ್ರೈ ಮಾಡ್ತೊಂದುಲ್ಲೇರು, ಪಾರ್ಟಿಗೆ ಆರ್ಡರ್ ಮಾಡ್ತೊಂದುಲ್ಲೇರು. ಸೊ ಬಾರಿ ಎಡ್ಡೆ ಪೋಂದುಂಡು ಈ ಬ್ರೌನಿ ಸೆಂಟ್ರಿಕ್ ಶುಗರ್ ಕ್ಲೌಡ್ ಬ್ರೌನೀಸ್. ಸೊ ಎಂಕೊಂಚ ಕ್ವೆಶನ್ ಉಂಡು. ಸೊ ಈ ಬ್ರೌನೀಸ್ ನಮ್ಮ ಪನ್ಪ ವಿ ಸೇ ಬ್ರೌನೀಸ್ ಲುಕ್ಸ್ ಲೈಕ್ ಕೇಕ್, ಕೇಕ್ laga ತೋಜುಂಡು. ಸೊ ವಾಟ್ ಇಸ್ ದ ಡಿಫರೆನ್ಸ್ when dada how can it be differentiated? Brownie cake, not much more difference. The brownie is a type of cake actually. This cake is invented in the 19th century. 19th century. Cake. Yeah, this type of brownies. This type of brownies. Okay. And it is from USA. USA. Yeah. First invention USA is 19th Okay. century. Okay. This brownie is made of basically egg, flour, cocoa powder, Okay. and sugar, Okay. and chocolate, dark chocolate. You can, even though white chocolate now is people make with the white chocolate also. So use the white chocolate and dark chocolate. Okay. Both you can make. If you add white chocolate and white brownie, if you make the dark chocolate, it will become a dark brownie. So noisy actually. Both the sides very busy cooking is happening. So both are blending. So both ready. ಇರುವೆಲ್ಲ ಬಾರಿ busy ಉಳ್ಳೇರು. So ಟೈಮ್ ಇಜ್ಜಾಕ್ಲೆಗೆ ಅರ್ಧ ಗಂಟೆ ಟೈಮ್ ಉಂಟು. ಸೊ ದಾದ ಮಾತಾಪು ನಾವೇನು ಪಟ ಪಟ ಮಲ್ಪೇರೆ ಟ್ರೈ ಮಾಡ್ಕೊಂಡುಲ್ಲೇರು. If the density is less, then the fudgy texture is coming. The floppiness inside Is less. it is less. If the fluffiness is less, it is fudge. No, density is less. Density is less. Then it is fudgy cake. Fudgy. Fudge That's cake. floppy. Okay. Okay. With density more, they like that. It is a brownie. Brownie. The brownie cake. So the it's cake not soft. texture is coming. It's not So soft. hard. Little bit hard. ಸೊ ಒಂದು ಹಾರ್ಡ್ ಉಪ್ಪುಂಡು ಫಜ್ ಕೇಕ್. Fudge cake is the spongy ಸಾಫ್ಟ್ ಸ್ಪಾಂಜಿ ಟೈಪ್. Yeah. Okay. Is the difference. But So brownie is taste nothing. wise, Is the cake. which is better? Oh, better on feel up. Taste wise, Brownie is the basically rich. rich. Yeah. Okay. It adds lots of nuts also. Okay. It's Chocolate. heavy also because of Yeah. its density. Yeah. This is rich and butter. ಇನ್ನಿ ಕಡೆ ಅವು ಸಿಜ್ಲರ್ಸ್ ಬರ್ಕೊಂಡು Uh-huh. ಸಿಜ್ಲರ್ಸ್ ಪಂಡ ಹಾಟ್ ಪ್ಲೇಟೆಡ್ ಬ್ರೌನಿ ಇದ್ದಿದ್ದು ಐಟಮ್ ಇತ್ತು, ಐಸ್ ಕ್ರೀಮ್ ಇದ್ದು, ಚಾಕ್ಲೇಟ್ ಸಾಸ್ ಪಾಡ್ದು, ಡ್ರೈ ಫ್ರೂಟ್ಸ್ ಪಾಡ್ದು, ವೆರೈಟಿ ಆಫ್ ಒಂದು ಕೊರ್ಪೇರೆ Smoke mata barodu ಮಿತ್ತದ chocolate syrup mata ಪಾಡು. ಬಕ್ಕ ಮಿಲ್ಕ್ ಶೇಕ್ಡ್ ಕೆಲವು ಒಂದಿಟ್ಟು ಪಾಡೊಂದಿಲ್ಲ ಇನ್ನಿ ಕಡೆ ಇವಾಗ ಪಂದ್ರೆ ಅಬ್ಬ ಜೊತೆ ಜನಗಳು ಬಸತ್ ಇನ್ವೆಂಟ್ಮೆಂಟ್ Invention ಮಾಡ್ಬೇಡ ಅಂತ. And it is always served warm. Warm. That's what ಯಾನ ಟೇಸ್ಟ್ ಮಾಡ್ದೆ ಅವು ಮಿತ್ತದ ಚಾಕ್ಲೇಟ್ ಸಿರಪ್ ಮತ ಪಾಡು ತಿತ್ತ ಹೊಗೆ ಬರೋದು. Yeah. ಅವೇ ಅದ. ಅವೇ Along with any cold ice cream. some cold Ice accompaniment cream. type Very of nice. any ice cream. Very nice combination. ಶುಡ್ ಬಿ ಈಟನ್ ವಾರ್ಮ್. Warm. ಗುಡ್ So cakes usually we eat cold. ಕೋಲ್ಡ್ Yeah. ಒಂದಕ್ಕೆ ವಾರ್ಮ್ ಇತ್ತಂದ ಬೆಟರ್ ಬೆಟರ್ ಬಟ್ ಸಾಫ್ಟ್ನೆಸ್ ಜಾಸ್ತಿ ಉಪ್ಪುಣ. Come on, home cooks, let's cook in the master class kitchen. Master class, chef of the year 2020. Master class, chef of the year 2020. ಇದೇನ್ ಮಾಡ್ತಾ ಇದ್ದೀರಾ? ಕ್ರೀಮ್ ಅನ್ನ ವಿಪ್ ಮಾಡ್ತಾ ಇದ್ದೀರಾ? ಮತ್ತು ಮಿಲ್ಕ್ ಮೇಡನ್ನು ಮಿಕ್ಸ್ ಮಾಡಿ ಸ್ವೆಟ್ ಆಗೋದ ಟಿಶ್ಯೂ ಯೂಸ್ ಮಾಡಿ. ಏನ್ ಹೋಲ್ಸ್ ಮಾಡ್ತಾ ಇದ್ದೀರಾ ಬ್ರೌನೀಸ್ ಅಲ್ಲಿ? ಎಸ್, ಅದು ಕ್ರೀಮ್ ಹಾಕುವಾಗ it has to ಕ್ರೀಮ್ go ಒಳಗೆ inside. ಹೋಗ್ಬೇಕು. ಓಕೆ, ಎಲ್ಲ ಸಕ್ ಮಾಡ್ಬೇಕಲ್ಲ, ಅಬ್ಸಾರ್ಬ್ ಆಗ್ಲಿಕ್ಕೆ. ಓಕೆ. ನೀವು ಬ್ರೌನೀಸ್ ಅನ್ನ ಹಾಗೆ ಇಡ್ತಾ ಇದ್ದೀರಂತ ಕಾಣುತ್ತೆ. ಅವರು ಬ್ರೌನೀಸ್ ಅನ್ನ ಮಿಕ್ಸಿಯಲ್ಲಿ ಹಾಕಿದ್ರು. ಸೊ ಇಬ್ರು ಬೇರೆ ಬೇರೆ ಟೈಪ್ ಆಫ್ ಡಿಶಸ್ ಅನ್ನ ಮಾಡ್ತೀರಾ ಅಂತ ಕಾಣುತ್ತೆ ಇವತ್ತು. ಕ್ರೀಮ್ ಅಲ್ಲಿ ಏನ್ ಹಾಕಿದ್ದೀರಾ? ಫ್ರೂಟ್ಸ್ ಹಾಕಿದ್ದೀರಾ? Strawberry. ಸ್ಟ್ರಾಬೆರಿ. Chocolate strawberry is a good combination. ಓಕೆ. ಐ ಥಿಂಕ್ ಇನ್ನಿ ಫುಲ್ ಎಪಿಸೋಡ್ ಎಲ್ಲ ಸ್ವೀಟ್ ಉಟ್ಕೊಂಡು ಸ್ವೀಟಿ All ಎಪಿಸೋಡ್ಸ್, ಡೆಸರ್ಟಿ ಎಪಿಸೋಡ್ಸ್. Personally, I felt it's okay because desserts are not my strength. ಓಕೆ, So whatever is given, I'll ಚೆನ್ನಾಗಿತ್ತು, ನಾನು ಮ್ಯಾನೇಜ್ ಮಾಡ್ತಿದ್ದೆ. ಮಾಡ್ಬೋದು. ಸೊ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ಓಕೆ ಇತ್ತು. Yes.
ಅದ್ರ ಜೊತೆ ಟಾಪಿಂಗ್ಸ್ಗೆಲ್ಲ ಚೀಸ್ ಮತ್ತೆ ಇಲ್ಲಿ ಕೆಲವೊಂದು ಕಲರ್ಫುಲ್ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಸೊ use ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ, ವೈಟ್ ಚಾಕ್ಲೇಟ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ತೀರಾ ಅಥವಾ ಅಲ್ಲೇ ಬಿಟ್ಟು ಹೋಗ್ತೀರಾ? ಮಾಡ್ತಿದ್ದೀನಿ. ಎಲ್ಲ ಯೂಸ್ ಮಾಡ್ತೀರಾ? ಎಲ್ಲ ಅಲ್ಲ, ಐ ಆಮ್ ಯೂಸಿಂಗ್ ದ ಚಾಕ್ಲೇಟ್. Okay. ಮೇ ಬಿ ಐಲ್ ಮೇಕ್ Melt ಚಾಕ್ಲೇಟ್ ಮಾಡ್ತೀರಾ ಸಿರಪ್. ನೀವು ಕೂಡ? ಓಕೆ. ಸೊ ಕೇವಲ 15 ನಿಮಿಷ ಬಾಕಿ ನಿಮ್ಮಲ್ಲಿ. ಸೊ 15 ಮಿನಿಟ್ಸ್ ಲೆಫ್ಟ್. ಸೊ ಏನೇ ಇದ್ರೂ ಸ್ವಲ್ಪ ಫಾಸ್ಟ್ ಮಾಡಿ. ಕುಕಿಂಗ್ ಪ್ರಾಸೆಸ್ ಇದ್ರೆ ಸ್ವಲ್ಪ ಕ್ವಿಕ್ ಆಗಿ ಮಾಡಿ. ಸೊ 15 ನಿಮಿಷದ ಒಳಗಡೆ ಪ್ರಾಸೆಸ್ ಕೂಡ ಮುಗಿಬೇಕು, ಕುಕಿಂಗ್ ಕೂಡ ಎಲ್ಲ ಮುಗಿಬೇಕು, ಪ್ಲೇಟಿಂಗ್ ಕೂಡ ಆಗಬೇಕು. ಸೊ ಈಗಾಗಲೇ ಹೇಳಿದಂತೆ ಪ್ಲೇಟಲ್ಲಿ ಇಲ್ದಿದ್ರೆ ನಿಮ್ಮ ಡಿಶ್ ಇಲ್ಲೇ ಉಳಿತದೆ. ಸೊ ನಮ್ಮ ಜಡ್ಜಿಂಗ್ ಪ್ಯಾನಲಿಗೆ ಬರೋದಿಲ್ಲ. ಸೊ ಆದಷ್ಟು ಕ್ವಿಕ್ ಆಗಿ ಮಾಡಿ. ಭಾಷಾ ಅವರೇ, ಫೈನಲ್ ಪ್ಲೇಟಿಂಗಾ? ಈಗಲೇ ಮುಗಿಸುವ, ಮತ್ತೆ ಟೈಮ್ ಸಿಗಲಿಲ್ಲದ್ರೆ ಕಷ್ಟ. ಕಳೆದ ರೌಂಡಲ್ಲಿ ನಿಮ್ದು ಬಾಕಿ ಆಗಿತ್ತಲ್ವಾ? ಹೌದು. ಸೊ ಈಗಲೇ ಮುಗಿಸುವ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾದರೂ ಬಾಕಿ ಆದ್ರೆ ಸುಮ್ಮನೆ ರಿಸ್ಕ್ ಅಲ್ವಾ? ಎಸ್, ನೋಡೋಣ ಬಾದ್ಶಾ ಅವರ ಈ ಒಂದು ರೆಸಿಪಿ ಶುಗರ್ ಕ್ಲೌಡ್ ಬ್ರೌನೀಸ್ ಜೊತೆ ಯಾವ ತರ ಬರುತ್ತೆ ಅಂತ. ಚಾಕ್ಲೇಟ್ ಸಿರಪ್ ಎಲ್ಲ ನೀಟಾಗಿ ಬಂದಿದೆ ಅಂತ ಕಾಣುತ್ತೆ ಅಲ್ವಾ? ಸೊ ಅಲ್ಲಿ ಮೇಘ್ನಾ ಅವರೇ, ನಿಮ್ಮ ಕೋ ಪಾರ್ಟಿಸಿಪೆಂಟ್ ಅವರು ಪ್ಲೇಟಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಸ್ವಲ್ಪ ಕ್ವಿಕ್ ಆಗಿದ್ರೆ ಬೆಟರ್. ಕಡೆಯ 3 ನಿಮಿಷ ಬಾಕಿ. ಸೊ ಏನೇ ಪ್ಲೇಟಿಂಗ್ ಇದ್ರು, ಸರ್ವಿಂಗ್ ಇದ್ರು, ಗಾರ್ನಿಶ್ ಇದ್ರು ಈ ಒಂದು 3 ಮಿನಿಟ್ಸ್ನಲ್ಲಿ ಮುಗಿಲೇಬೇಕು. ಸೊ ನಮ್ಮ ತೀರ್ಪುಗಾರರು ಇವಾಗ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ನಿಮ್ಮ ವೆರೈಟಿ ಆಗಿರುವಂಥ ಬ್ರೌನೀಸ್ ರೆಸಿಪಿಯನ್ನು ಟೇಸ್ಟ್ ಮಾಡಲಿಕ್ಕೆ. ಸೊ ಕ್ವಿಕ್ ಆಗಿ ಮಾಡಿ. ಸೊ ಆದಷ್ಟು ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಏನೇ ಗಾರ್ನಿಶ್ ಇದ್ರು ಈ ಒಂದು 3 ಮಿನಿಟ್ಸ್ ಒಳಗಡೆ ಮುಗಿಲೇಬೇಕು. ಓನ್ಲಿ ಲಾಸ್ಟ್ 1 ನಿಮಿಷ ಬಾಕಿ. ಮೇಘ್ನಾ ಅವರೇ, ಕ್ವಿಕ್ ಆಗಿ ಮಾಡಿ, ಹ್ಯಾಂಡ್ಸ್ ಫಾಸ್ಟ್. ಸೊ ಎಸ್, ಬಾದ್ಶಾ ಅವರೇ, ನಿಮ್ದು ರೆಡಿ ಆಯ್ತು ಅಂತ ಕಾಣುತ್ತೆ. ಸೊ ಪ್ಲೇಟಿಂಗ್ ಮಾಡಿ ಆದಷ್ಟು ಕ್ವಿಕ್ ಆಗಿ. ಲಾಸ್ಟ್ ಮಿನಿಟ್, ಓನ್ಲಿ ಲಾಸ್ಟ್ ಮಿನಿಟ್ ಯು ಹ್ಯಾವ್. 30 ಸೆಕೆಂಡ್ಸ್ ಲೆಫ್ಟ್. 30 ಸೆಕೆಂಡ್ಸ್ಗಳು ಬಾಕಿ. ಸೊ ಬ್ಯೂಟಿಫುಲ್ ಆಗಿ ಪ್ಲೇಟಿಂಗ್ ಮಾಡಿ. ಸೊ ಕ್ಯೂಟ್ ಆಗಿರಬೇಕು. ಡೆಸರ್ಟ್ ಅಂದ್ರೆ ಹೇಳಿದ್ರೆ ಕ್ಯೂಟ್ ಆಗಿ ಪ್ಲೇಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಎಸ್, ಬ್ಯೂಟಿಫುಲ್ ಆಗಿ ಪ್ಲೇಟಿಂಗ್ ಮಾಡಿ ನಮ್ಮ ತೀರ್ಪುಗಾರರ ಮುಂದೆ ನೀವು ಸರ್ವಿಂಗ್ ಮಾಡಲೇಬೇಕು ಇವಾಗ. 10, 9, ಫಾಸ್ಟ್ 8, 7, ಕ್ವಿಕ್ ಆಗಿ 6, 5, 4, 3, 2 and 1. ಹ್ಯಾಂಡ್ಸ್ ಅಪ್. ಕೌಂಟರ್ ಇಂದ ಈಚೆ. ಸೊ ನೋಡೋಣ ತೀರ್ಪುಗಾರರು ಯಾವ ತರ ನಿಮ್ಗೆ ರಿವ್ಯೂಸ್ ಅನ್ನ ಕೊಡ್ತಾರೆ ಅಂತ. ಆಲ್ ದ ಬೆಸ್ಟ್. ಸೊ ನಿಮ್ಗೋಸ್ಕರ ನಮ್ಮ ಮಾಸ್ಟರ್ ಶೆಫ್ ಅವರು ಕಾಯ್ತಾ ಇದ್ದಾರೆ. ನೋಡೋಣ. ನಮ್ಮ ಇಬ್ರು ಹೋಮ್ ಕುಕ್ಸ್ ಅವರು ಇವತ್ತು ಅವರ ಡೇಂಜರ್ ಝೋನ್ ಟಾಸ್ಕ್ ಅನ್ನ ಮುಗಿಸಿದ್ದಾರೆ. ಸೊ ಪ್ಲೇಟ್ ಅಲ್ಲಿ ಇದೆ ಅವರು ಮಾಡಿದಂತ ವಿಭಿನ್ನವಾದ ರೆಸಿಪಿ ಪ್ಲೇಟ್ ಅಲ್ಲಿ ಇದೆ. ಸೊ ಶುಗರ್ ಕ್ಲೌಡ್ ಬ್ರೌನೀಸ್ ಅನ್ನ ಯೂಸ್ ಮಾಡಿ ಅವರು ಇವತ್ತಿನ ರೆಸಿಪಿಯನ್ನ ಮಾಡಿದ್ದಾರೆ. ಸೊ ನೋಡೋಣ ನಮ್ಮ ತೀರ್ಪುಗಾರರು ಯಾವ ರೀತಿ ಅವರಿಗೆ ಕಮೆಂಟ್ಸ್ ಅನ್ನ ಕೊಡ್ತಾರೆ, ಟಿಪ್ಸ್ ಅನ್ನ ಕೊಡ್ತಾರೆ ಅಥವಾ ಮಿಸ್ಟೇಕ್ಸ್ ಅನ್ನ ಹೇಳ್ತಾರೆ ಅಂತ ನೋಡೋಣ. ಸೊ ಎಸ್, ಮೊದಲಿಗೆ ಮೇಘ್ನಾ ಅವರೇ ಬನ್ನಿ. ಮೇಘ್ನಾ ಅವರೇ, ಡೇಂಜರ್ ಝೋನ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀರಾ. ಸೊ ನಿಮ್ಮ ರೆಸಿಪಿಯನ್ನ ನಮ್ಮ ಮಾಸ್ಟರ್ ಶೆಫ್ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ. So this is milfoy. I've just tried to take idea from the original French pastry called milfoy. I've just borrowed the idea, which is basically puff pastry with cream and mousse and fresh fruits with it. I've used brownies, sugar cloud brownies instead of the puff pastry, and I've made strawberry cream so that I can layer it with fresh kiwis and the fruits on top, fresh fruits on top. Instead
most use cream and strawberry. Yes. ಇದು ಪೂರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. It is. Missing. Some of the ingredients are missing. Yes, yes. I actually the Sprinklers. sprinkles. I don't. White chocolate. Yeah, white chocolate. Yeah. I wanted to use dark chocolate for the garnish as a sauce, but the double boil method I didn't start it soon, so I couldn't finish it on time. So I ditched it. ಸೊ ಇಂಗ್ರೀಡಿಯೆಂಟ್ಸ್ ಲೆಸ್ ಯೂಸ್ ಮಾಡಿದೆ. Yeah. So this brownie is very nice. This sugar cloud brownie is Yeah. Yes, So it actually it's yummy very moving taste now. and, Cloud brownies. Clients are ಸಾಫ್ಟ್ appreciating. ಉಂಡು, ಟೇಸ್ಟ್ ಅಪೀಲಿಂಗ್ ಉಂಡು. very moist. Nice brownie. This looks like a brownie sandwich. Yeah. Brownie ಬ್ರೌನಿ sandwich. ಫುಡ್ Yes. ಸ್ಯಾಂಡ್ವಿಚ್. Eh? Milfoy is layered, so we use the whole brownies there. But it only problem that is missing the ingredients also. ಮೇಘ್ನಾ ಅವರೇ ನಿಮಗೆ ಒಂದು ಹೆಸರು ಸಿಕ್ಕಿತ್ತು, ಬ್ರೌನಿ ಸ್ಯಾಂಡ್ವಿಚ್ ಅಂತ ಹೇಳ್ಬೋದು ಅದಕ್ಕೆ. ಸೊ ಶುಗರ್ ಕ್ಲೌಡ್ ಬ್ರೌನಿ ಸ್ಯಾಂಡ್ವಿಚ್ बुला सकते हो उसको. Right. Thank you. Thank you, Meghna. All the best. Thank you. ಸೊ ನೋಡೋಣ ಇವಾಗ ಬಾದ್ಶಾ ಅವರು ಯಾವ ರೀತಿ ಅವರ ರೆಸಿಪಿಯನ್ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಬಾದ್ಶಾ ಅವರೇ ಬನ್ನಿ. ಬಾದ್ಶಾ ಅವರೇ, ಈಸಿ ಇತ್ತಾ ಡೇಂಜರ್ ಝೋನ್ ಟಾಸ್ಕ್? ಸ್ವಲ್ಪ ಕಷ್ಟ ಇತ್ತಾ? ನ್ಯೂ ಪ್ರಾಡಕ್ಟ್ ನ್ಯೂ ಪ್ರಾಡಕ್ಟ್, ನ್ಯೂ ರೆಸಿಪಿ ನಿಮಗೆ. ರೆಸಿಪಿ. ಓಕೆ ಓಕೆ. ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಈ ಒಂದು ರೆಸಿಪಿ ಬಗ್ಗೆ. ನಮ್ಮ ಮಾಸ್ಟರ್ ಶೆಫ್ಸ್ ಇದ್ದಾರೆ. ಇದು ನಾನು ಬ್ರೌನೀಸ್ ಇದು ಡೆಸರ್ಟ್ ಆಗಿ ಒಂದು ಫ್ರೂಟ್ಸ್ ಮತ್ತು ಮಿಲ್ಕ್ ಚಾಕ್ಲೇಟ್ ಆ್ಯಂಡ್ ವೈಟ್ ಚಾಕ್ಲೇಟ್ ಮಿಕ್ಸ್ ಮಾಡಿ ಒಂದು ಡೆಸರ್ಟ್ ಆಗಿ ಮಾಡಿದ್ದೇನೆ ನಾನು. ಮತ್ತೊಂದು ಜ್ಯೂಸ್, ಬ್ರೌನೀಸ್ ಜ್ಯೂಸ್, ನೀವು ಒಂದು ಇನೋವೇಷನ್. ಇನ್ನೋವೇಷನ್. The brownie shake, not juice. ಬ್ರೌನಿ Shake. ಶೇಕ್. ಶೇಕ್ Yeah. ಓಕೆ. ಬ್ರೌನಿ ಶೇಕ್ ಅಂತ ಕರಿಬೇಕು. ಶೇಕ್ ಓಕೆ. ಎಸ್ ಎಸ್. ಮಿಲ್ಕ್ ಮೇಡ್ ಎಲ್ಲ ಆ್ಯಡ್ ಮಾಡಿ ಬ್ರೌನೀಸ್ ಮೈನ್ ಪಾರ್ಟ್ ಆಗಿ ಬ್ರೌನೀಸ್ ಕೇಕನ್ನು ಶೇಕ್ ಮಾಡಿದ್ದೇನೆ. ಓಕೆ. ಬ್ರೌನೀಸ್ Good. ಆಸ್ ಅ ಮೇನ್ Shake ಎಲಿಮೆಂಟ್ ಬಂದ ದೀದು thick ಆಗೋದು. ಅವೇನೆ ಥಿಕ್ ತಿಕ್ ಬೋರ್ಡು Juice ఒక ನಮ್ಮನ್ನ- ಜ್ಯೂಸ್ ಇತ್ತಿನ ಲೈಟ್ ಲೈಟ್ ಫಿಲಮ್ ನಾನು ಅಂತ. ಪ್ರೆಸೆಂಟೇಷನ್ ಮಸ್ತ್ ಸೋಕ್ತೋಜುಂಡು, ಕಲರ್ಫುಲ್ ಆದುಂಡು ಅದೇ. Joseph, let's test. Yeah. Sauce is nice. You use all ingredients except basil leaves. ಬೇಸಿಸ್ ಒಂದು ಲಾಸ್ಟ್ ಮರ್ತೋಯ್ತು. Forgot. ಲಾಸ್ಟ್ ಮರ್ತೋಯ್ತು ಅವರಿಗೆ. ಮರ್ತೋಗೋದು ಎಲ್ಲದ್ರಲ್ಲೂ ಉಂಟು. ಎಲ್ಲದರಲ್ಲೂ ಉಂಟು. ಸೊ ಅದೊಂದು ಬಿಟ್ಟು ಬರೋದು ಅಥವಾ ಮರ್ತೋಗೋದು. And one more thing, the skin should be peeled. It's not peeled the skin. ಅದು ಇದು ಹೇಗೆ ಗಾರ್ನಿಷ್ ಗಾರ್ನಿಷ್ ಮಾಡುವಾಗ ಸ್ಕಿನ್ ಅನ್ನ ತೆಗಿಬೇಕಿತ್ತು ಅಂತ ನಮ್ಮ ಶೆಫ್ ಅವರು ಸ್ವಲ್ಪ ಹೇಳ್ತಾರೆ. ಚಂದ ಕಾಣ್ತದೆ ಅಂತ. ಚಂದ ಕಾಣ್ತದೆ ಅಂತ. Yes. ಸೊ ಟೆಲ್ಲಿಂಗ್ ಇಟ್ ಸ್ಕಿನ್ ಇಸ್ ದರ್, ಇಟ್ ಇಸ್ ಲುಕಿಂಗ್ ಗುಡ್ ಇಟ್ಸ್. No. ಆದ್ರೆ ಅವರಿಗೆ ಚಂದ ಕಾಣ್ಬೇಕಿದ್ರೆ ಸ್ಕಿನ್ ತೆಗಿಬೇಕು. Yeah. ಸೊ ಮಾಸ್ಟರ್ ಶೆಫ್ ಅವರು ಟಿಪ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಸೊ ಮುಂದಿನ ರೌಂಡ್ ಅಲ್ಲಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. Okay. Same sauce. ಸೇಮ್ ಸಾಸ್ ಒಂದು ಗಾರ್ನಿಷಿಗೆ. Good combination. White and dark sauce. Chef. ಪ್ಲೀಸ್ ಚೆಕ್. ಸ್ಟರ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಬಾದ್ಶಾ ಅವರು. ಸೊ ಮೇಲೆ ಏನು ಬೇರೆ ಟಾಪಿಂಗ್ ಏನೋ ಹಾಕಿದ್ದೀರಾ? ಅದು ವೈಟ್ ಚಾಕ್ಲೇಟ್. ವೈಟ್ ಚಾಕ್ಲೇಟ್. ಓಕೆ. Nice. Good. All the best, Badsha. ಥ್ಯಾಂಕ್ ಯು. ಇನ್ನು ಎಂಕ್ಲೆಗ್ ಡೇಂಜರ್ ಝೋನ್ದ ಕಾಂಪಿಟೇಷನ್ ಇತ್ತಂಡು
ಡೇಂಜರ್ ಝೋನ್ ಲೆವೆಲ್ ಇತ್ತು ಇಂಕ್ ಲಾಜಿ ಜನ ಇತ್ತ ಎಂಕ್ಲಿಗೆ ಮೇನ್ ಇಂಗ್ರೀಡಿಯೆಂಟ್ ಕೊಡ್ದಿತ್ತೇರು ಶುಗರ್ ಕ್ಲೌಡ್ ಬ್ರೌನೀಸ್ ರೆಡ್ ಬ್ರೌನೀಸ್ ಕೊಡ್ದಿತ್ತೇರು ಸೊ ಯೂಸಿಂಗ್ ದಟ್ ಬ್ರೌನಿ ಅವೇನು ಸ್ಟಾರ್ ಇಂಗ್ರೀಡಿಯೆಂಟ್ ಅವೇನು ಯೂಸ್ ಮಲ್ಪೊಡೆ ಇತ್ತು ಪ್ಲಸ್ ನಮಗೆ ಬೇತ್ ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ಕೊಡ್ದಿತ್ತೇರು ಅವೇನು ಯೂಸ್ ಮಲ್ತದ್ದು ವಿ ಹ್ಯಾಡ್ ಟು ಕ್ರಿಯೇಟ್ ಆರ್ ಓನ್ ಡಿಶ್ ಒಂಜಿ ಹೊಸ ಡಿಶ್ ಮಲ್ಪೊಡೆ ಇತ್ತು ಸೊ ಎಂಕ್ಲಿಗೆ 30 minutes ಟೈಮ್ ಇತ್ತು ಸೊ ಆ 30 minutes ಬ್ರೌನಿ ಕಂಪಲ್ಸರಿ ಯೂಸ್ ಮಾಡ್ತದ್ದು ಬೇತೆ ದಾದ ಇಂಗ್ರೀಡಿಯೆಂಟ್ಸ್ ಕೊಡ್ದಿತ್ತೇರು ಅವೇನು ಯೂಸ್ ಮಾಡ್ತದ್ದು ಒಂದು ಹೊಸ ಡಿಶ್ ಕ್ರಿಯೇಟ್ ಮಲ್ಪರಿತ್ತು ಸೊ ಐ ಗೇವ್ ಮೈ ಬೆಸ್ಟ್ ಜಡ್ಜಸ್ನ ಕಮೆಂಟ್ಸ್ ಎಡ್ಡೆ ಇತ್ತು ಹೋಪಿಂಗ್ ಫಾರ್ ದ ಬೆಸ್ಟ್ ನನ್ನ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಪನ ಇಜ್ಜ ದುಂಬು ಪೋಪನ ಇಜ್ಜ ಅಂದು ನಮಕ್ ನನ್ನ ತೂವಡು. ನೋಡಿದ್ರಲ್ಲ ನಮ್ಮ ಇಬ್ಬರು ಕಂಟೆಸ್ಟೆಂಟ್ಸ್ ಯಾವ ರೀತಿ ಇವತ್ತು ಶುಗರ್ ಕ್ಲೌಡ್ ಬ್ರೌನೀಸ್ ಅನ್ನ ಉಪಯೋಗಿಸಿ ವಿಭಿನ್ನವಾದ ರೆಸಿಪಿಯನ್ನ ಮಾಡಿದ್ದಾರೆ. ಸೊ ಇಬ್ಬರು ರೆಸಿಪಿ ಕೂಡ ನಮ್ಮ ತೀರ್ಪುಗಾರರಿಗೆ ತುಂಬಾನೇ ಇಷ್ಟ ಆಗಿದೆ. ಸೊ ಕೆಲವೊಂದು ಟಿಪ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಣ ಮುಂದಿನ ಕಂಟೆಸ್ಟೆಂಟ್ಸ್ನವರು ಯಾವ ರೀತಿಯಾಗಿ ಅವರ ರೆಸಿಪೀಸ್ ಅನ್ನ ಮಾಡ್ತಾರೆ ಅಂತ. ಸೊ ನೋಡೋಣ ಮುಂದಿನ ಈ ಒಂದು ಸಂಚಿಕೆಯಲ್ಲಿ. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, powered by Sun Premium Refined Sunflower Oil, healthy and tasty sunflower oil in association with Indian Design School, Interior Design College, Mangalore. Tried, tasted and trusted Aruna Masala since 1980. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೋ-ಸ್ಪಾನ್ಸರ್ಸ್ ಆಗಿ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಮೀಡಿಯಾ ಪಾರ್ಟ್ನರ್ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಿಮ್ಮೆಲ್ಲ ಸ್ಪಾನ್ಸರ್ಸ್ನವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾ ಈ ಒಂದು ಸಂಚಿಕೆಯನ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020.